ಕೇರಳ ಕರ್ನಾಟಕ ಗಡಿ ಬಂದ್ ವಿವಾದ ಅಂತ್ಯಗೊಂಡಿದೆ. ತುರ್ತು ವೈದ್ಯಕೀಯ ಅಗತ್ಯ ಇದ್ದರೆ ಮಾತ್ರ ಕರ್ನಾಟಕ ಗಡಿ ತೆರೆಯಲು ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ. ಕೇರಳ ಕರ್ನಾಟಕ ಗಡಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನಲ್ಲಿ ಇಂದು ವಿಚಾರಣೆ ನಡೆದಿದ್ದು, ಎರಡೂ ರಾಜ್ಯಗಳು ಗಡಿ ತೆರವು ವಿಚಾರಕ್ಕೆ ಸಂಬಂಧಿಸಿದಂತೆ ಒಪ್ಪಂದ ಮಾಡಿಕೊಂಡಿವೆ ಎಂದು ಈ ಸಂದರ್ಭ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ತಿಳಿಸಿತ್ತು. ಈ ಹಿನ್ನೆಲೆ ಗಡಿ ವಿವಾದ ಈಗ ಅಂತ್ಯಗೊಂಡಿದೆ. ಕೋವಿಡ್-19 ಸೋಂಕು ಇಲ್ಲದ ಇತರ ರೋಗಿಗಳ ವೈದ್ಯಕೀಯ ಪ್ರಮಾಣ ಪತ್ರವನ್ನು ಹಾಜರುಪಡಿಸಿ ಆಂಬ್ಯುಲೆನ್ಸ್ನಲ್ಲಿ ತಲಪಾಡಿ ಗಡಿ ಮೂಲಕ ಕರ್ನಾಟಕದ ಆಸ್ಪತ್ರೆಗೆ ದಾಖಲಿಸಲಾಗುವುದೆಂದು ಕೇರಳ ಸರ್ಕಾರ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ಮಧ್ಯೆ ನಡೆದಿತ್ತು. ಈ ಒಪ್ಪಂದ ಪ್ರಕಾರ ಕೇರಳ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಪ್ರಮಾಣ ಪತ್ರವನ್ನು ಸಲ್ಲಿಸಿತ್ತು. ಇಂದು ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ತುರ್ತು ಚಿಕಿತ್ಸೆ ಮತ್ತು ಅಗತ್ಯ ವಸ್ತುಗಳಿಗೆ ಗಡಿ ತೆರೆಯಲು ಅವಕಾಶ ನೀಡುವಂತೆ ಕರ್ನಾಟಕ ಸರ್ಕಾರಕ್ಕೆ ಸೂಚಿಸಿದೆ. ರೋಗಿಗಳನ್ನು ಆಂಬ್ಯುಲೆನ್ಸ್ ಮೂಲಕವೇ ತಲಪಾಡಿ ಗಡಿ ಮೂಲಕ ಮಂಗಳೂರು ಆಸ್ಪತ್ರೆಗೆ ದಾಖಲಿಸಬೇಕು. ಅಲ್ಲದೆ ರೋಗಿಯ ಕುರಿತು ವೈದ್ಯಕೀಯ ಪ್ರಮಾಣ ಪತ್ರವನ್ನು ತಲಪಾಡಿ ಚೆಕ್ ಪೋಸ್ಟ್ನಲ್ಲಿರುವ ಕರ್ನಾಟಕ ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ ತೋರಿಸಿ ಗಡಿ ಪ್ರವೇಶಕ್ಕೆ ಅನುಮತಿ ಪಡೆಯಲು ಸೂಚಿಸಲಾಗಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ವರದಿಗಾರರಾದ ಕುಮಾರ್ ಅವರು. ಕುಮಾರ್, ನಮಸ್ತೆ. ನಮಸ್ತೆ ಕುಮಾರ್ ಅವರೇ, ತುರ್ತು ವೈದ್ಯಕೀಯ ಅಗತ್ಯ ಇದ್ದರೆ ಮಾತ್ರ ಕೇರಳಕ್ಕೆ ಕರ್ನಾಟಕ ಗಡಿ ತೆರೆಯಲು ಸುಪ್ರೀಂ ಕೋರ್ಟ್ ಸೂಚನೆ ನೀಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಪ್ರಸ್ತುತ ತಲಪಾಡಿಯಲ್ಲಿ ಸ್ಥಿತಿ ಹೇಗಿದೆ ಕುಮಾರ್ ಅವರೇ? ಈಗಾಗಲೇ ಕೇರಳದಿಂದ ಅಂದ್ರೆ ಮುಖ್ಯವಾಗಿ ಕಾಸರಗೋಡು ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೊರೋನಾ ಪೀಡಿತರಿದ್ದು, ಆದರೆ ಇದೀಗ ಸುಪ್ರೀಂ ಕೋರ್ಟ್ ಹಾಗೂ ಕೇರಳ ಸರ್ಕಾರದ ಒಂದು ಆದೇಶದ ಪ್ರಕಾರ ಕೊರೋನೇತರ ತುರ್ತು ಅಗತ್ಯಗಳಿಗೆ ಮಾತ್ರ ಈ ಒಂದು ಗಡಿಯನ್ನು ಮತ್ತು ಮಂಗಳೂರಿಗೆ ಆ ಒಂದು ಪೇಷಂಟ್ಗಳನ್ನು ಕರೆತರುವ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಈಗಾಗಲೇ ಗಡಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರುವಂತಹ ಆರೋಗ್ಯ ಇಲಾಖೆಗೆ ಸೇರುವಂತಹ ಸಿಬ್ಬಂದಿಗಳನ್ನು ಈಗಾಗಲೇ ನಿಯೋಜಿಸಲಾಗಿದೆ ಮತ್ತು ಈ ಸಿಬ್ಬಂದಿಗಳು ಕೇರಳದಿಂದ ಬರುವ ಆಂಬ್ಯುಲೆನ್ಸ್ನ ಪೇಷಂಟ್ಗಳನ್ನು ಚೆಕ್ ಮಾಡಿ ಯಾವ ಕಾರಣಕ್ಕಾಗಿ ಇಲ್ಲಿ ಬರ್ತಾ ಇದ್ದಾರೆ, ಅವರ ಏನು ರೋಗಿ ಎಂಬುದನ್ನು ಖಚಿತಪಡಿಸಿಕೊಂಡ ಬಳಿಕವೇ ಮಂಗಳೂರಿನ ಆಸ್ಪತ್ರೆಗೆ ಹೋಗುವಂತ ಒಂದು ಒಪ್ಪಿಗೆಯನ್ನು ನೀಡಲಿಕ್ಕಿದ್ದಾರೆ. ಅಂದ್ರೆ ಕೊರೋನಾ ಸೋಂಕಿತ ಪೀಡಿತರು ಇಲ್ಲದಿದ್ರೆ ಅವರನ್ನ ಈಚೆ ಕಡೆ ಕಳಿಸುವ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾ ಇದ್ದೀರಿ ತಾವು? ಹೌದು, ಕೊರೋನೇತರ ಪೇಷಂಟ್ಗಳು ಮಾತ್ರ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಅಂದ್ರೆ ಮಂಗಳೂರು ಹಾಗೂ ಇತರ ಪ್ರದೇಶದ ಇಲ್ಲಿರುವಂತಹ ಆಸ್ಪತ್ರೆಗೆ ಬರಲು ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ. ಅಂದ್ರೆ ಈ ಹಾರ್ಟ್ ಅಥವಾ ಕ್ಯಾನ್ಸರ್ ಅಥವಾ ಇನ್ನಿತರ ತುರ್ತು ಅಗತ್ಯ ಇರುವಂತಹ ಒಂದು ಚಿಕಿತ್ಸೆಗೋಸ್ಕರ ಮಾತ್ರವೇ ಈ ಒಂದು ಗಡಿಯಲ್ಲಿ ಕೇರಳದ ಒಂದು ವೆಹಿಕಲ್ಗಳನ್ನು ಬರ್ಲಿಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಮತ್ತೆ ಈಗಾಗಲೇ ಕೇರಳ ಹಾಗೂ ಕರ್ನಾಟಕದ ಮಧ್ಯೆ ಅಗತ್ಯ ವಸ್ತುಗಳಿಗೆ ಸಾಗಿಸುವಂತಹ ವಾಹನಗಳನ್ನು ಈಗಾಗಲೇ ಬಿಡಲಾಗಿದೆ. ಆದ್ರೆ ಕೇವಲ ತುರ್ತು ಚಿಕಿತ್ಸೆಗೆ ಬೇಕಾದಂತಹ ವ್ಯವಸ್ಥೆಯನ್ನು ಕೂಡ ಇದೀಗ ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಈಗ ತೆರೆಯಲಾಗಿದೆ. ಅಂದ್ರೆ ಕುಮಾರ್ ಅವರೇ, ಈಗ ನಾವು ಗಮನಿಸಿದಂತೆ ರಾಷ್ಟ್ರೀಯ ಹೆದ್ದಾರಿ 66 ಈ ತಲಪಾಡಿ ಅಂದ್ರೆ ಕಾಸರಗೋಡು ಮತ್ತು ಮಂಗಳೂರು ನಡುವೆ ಸಂಪರ್ಕಿಸುವ ಈ ತಲಪಾಡಿ ಗಡಿ ಏನಿದೆ, ಈ ಭಾಗದಲ್ಲಿ ಮಾತ್ರ ಅಲ್ಲದೆ ಒಟ್ಟು ನಮ್ಮ ಕರ್ನಾಟಕಕ್ಕೆ ಬರಲು ಕೇರಳದಿಂದ ಸುಮಾರು 21 ಗಡಿಗಳನ್ನ ಈ ಹಿಂದೆ ಗುರುತಿಸಲಾಗಿದ್ದು, ಎಲ್ಲಾ ಗಡಿಗಳನ್ನು ಕೂಡ ನಮ್ಮ ಸರ್ಕಾರ ಬಂದ್ ಮಾಡಿತ್ತು. ಈಗ ಈ ಎಲ್ಲಾ 21 ಗಡಿಗಳಲ್ಲೂ ಒಳಗೆ ಬರುವ ಪ್ರವೇಶಿಸುವ ಒಂದು ಅವಕಾಶ ಇದೆಯಾ ರೋಗಿಗಳಿಗೆ? ಅಲ್ಲ, ಖಾಲಿ ತಲಪಾಡಿಯಲ್ಲಿ ಮಾತ್ರ ಈ ಅವಕಾಶ ಇರುವುದು? ಮುಖ್ಯವಾಗಿ ಕೇರಳ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸುವ ಒಂದು ಮನವಿ ಪ್ರಕಾರ ಮುಖ್ಯವಾಗಿ ತಲಪಾಡಿ ಗಡಿ ಅಂದ್ರೆ ಮಂಗಳೂರನ್ನು ಸಂಪರ್ಕಿಸುವಂತ ಒಂದು ರಾಷ್ಟ್ರೀಯ ಹೆದ್ದಾರಿ 66 ಒಂದು ತಲಪಾಡಿ ಬಳಿಯ ಚೆಕ್ ಪೋಸ್ಟ್ ಅನ್ನು ಮತ್ತು ಗಡಿಯನ್ನು ತೆರೆಯಬೇಕೆನ್ನುವಂತ ಮನವಿಯನ್ನು ಮಾಡಿತ್ತು. ಈ ಹಿನ್ನೆಲೆ ಸುಪ್ರೀಂ ಕೋರ್ಟ್ ಕೂಡ ಈ ಒಂದು ರಸ್ತೆಯನ್ನು ಅಗತ್ಯ ಅಂದ್ರೆ ತುರ್ತು ಚಿಕಿತ್ಸೆಗೆ ಬೇಕಾದಂತಹ ವಾಹನಗಳು ಸಾಗಿಸಲು ಅವಕಾಶವನ್ನು ಕಲ್ಪಿಸಬೇಕೆನ್ನುವ ಒಂದು ಆದೇಶವನ್ನು ನೀಡಿದೆ. ಅಲ್ಲದೆ ಈಗ ಮಡಿಕೇರಿ, ಕೊಡಗು, ವಿರಾಜಪೇಟೆ ಸಂಪರ್ಕಿಸುವ ರಸ್ತೆ ಕೂಡ ಇದೆ, ರಾಜ್ಯ ಹೆದ್ದಾರಿಗಳು, ಅದನ್ನು ಕೂಡ ತೆರೆಯುವ ಸಾಧ್ಯತೆ ಕೂಡ ಇದೆ. ಚಂದ್ರಶೇಖರ್, ಓಕೆ, ಧನ್ಯವಾದಗಳು ಕುಮಾರ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.